ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಪುತ್ತೂರಿಗೆ ಆಗಮಿಸಿದ ಸಚಿವ ಎಸ್ ಅಂಗಾರ ಅವರು ಹಿರಿಯ ಬಿಜೆಪಿ ಮುಖಂಡ ರಾಮ್ ಭಟ್ ಅವರ ಮನೆಗೆ ತೆರಳಿ ಅವರ ಆಶೀರ್ವಾದ ಪಡೆದು ಬಳಿಕ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಂಜೀವ ಮಠಂದೂರು, ದೇವಳದ ಆಡಳಿತಾಧಿಕಾರಿ ಯತೀಶ್ ಉಳ್ಳಾಳ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಜೊತೆಗಿದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಪ್ರಥಮ ಬಾರಿಗೆ ಸಚಿವ ಸ್ಥಾನ ಲಭಿಸಿದೆ. ಈ ಒಂದು ಸಚಿವ ಸ್ಥಾನ ಲಭಿಸುವಲ್ಲಿ ಸಹಕಾರ ನೀಡಿರತಕ್ಕಂಥ ನಮ್ಮ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರಿಗೆ ಮತ್ತು ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಚಿವ ಸ್ಥಾನ ನನಗೆ ಒದಗಿಸಿದ ನಂತರ ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಬರ್ತಾ ಇದ್ದೇನೆ. ಬರುವಂಥ ಸಮಯದಲ್ಲಿ ಈಗಾಗಲೇ ಕದ್ರಿ ಮಂಜುನಾಥೇಶ್ವರ ದೇವರ ದರ್ಶನವನ್ನು ಮಾಡಿ, ಎರಡನೇದಾಗಿ ನಮ್ಮ ಎಲ್ಲ ಬೆಳವಣಿಗೆಗೆ ಮೂಲ ಕಾರಣವಾಗಿರತಕ್ಕಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘನಿಕೇತನದ ಕಾರ್ಯಾಲಯ ಏನಿದೆ ಅಲ್ಲಿ ಭೇಟಿಯನ್ನು ನೀಡಿ, ಆನಂತರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಗೆ ಕೂಡ ಭೇಟಿಯನ್ನು ನೀಡಿ, ಅಲ್ಲಿಂದ ನಮ್ಮ ಸಂಘಟನೆಯ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ ಭಟ್ರವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿಕೊಂಡು, ಎರಡನೇದಾಗಿ ನಮ್ಮ ಸಂಘಟನೆಯ ಹಿರಿಯರಾಗಿರ್ತಕ್ಕಂಥ ರಾಮ್ ಭಟ್ರವರನ್ನು ಕೂಡ ನಾನು ಮುಕ್ತವಾಗಿ ಮಾತಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಬಂದಿದ್ದೇನೆ. ಎರಡನೇದಾಗಿ ಈಗಾಗಲೇ ಅವರೊಂದು ಮಾತನ್ನು ಹೇಳಿದರು, ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಹೆಸರನ್ನು ತರಬೇಕು ಅಂತ ಹೇಳಿಕೊಂಡು. ಇವತ್ತು ಆ ರೀತಿಯ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಕಳೆದ ಸುಮಾರು 30-32 ವರ್ಷಗಳಿಂದ ನಾನು ಸಂಘಟನೆಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಸಂಘಟನೆ ಮತ್ತು ನಮ್ಮ ಹಿರಿಯರ ಒಂದು ಅಪೇಕ್ಷೆಗಳು ಏನಿದೆ, ಆ ಅಪೇಕ್ಷೆಗಳಿಗೆ ಚ್ಯುತಿ ಬರದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನನಗೆ ಕೊಟ್ಟಿರತಕ್ಕಂಥ ಖಾತೆಗಳಿದೆ ಅದರಲ್ಲಿ ಅತ್ಯಂತ ಯಶಸ್ಸಿಂದ ಕೆಲಸವನ್ನು ಮಾಡ್ತೇನೆ. ಅನುಭವದ ಕೊರತೆ ಇದ್ದರೆ ಅನುಭವವನ್ನು ಕೂಡ ಪಡ್ಕೊಳ್ತೇನೆ, ಅನೇಕ ಹಿರಿಯರ ಸಲಹೆಯನ್ನು ಪಡ್ಕೊಳ್ತೇನೆ. ಆ ಮೂಲಕ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಖಾತೆಯನ್ನು ಅತ್ಯಂತ ಯಶಸ್ಸಿಂದ ನಾನು ಮಾಡಬೇಕು ಅನ್ನೋತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದೇನೆ. ಎರಡನೇದಾಗಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿದೆ. ಆ ರೀತಿಯ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ಇಲಾಖೆಗಳಿಂದ ಯಾವ ರೀತಿಯಲ್ಲಿ ಗಮನವನ್ನು ಕೊಡಬೇಕಾ ಆ ದಿಕ್ಕಿಂದಲೂ ಕೂಡ ನಾನು ಗಮನ ಕೊಟ್ಟು ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಈ ಕಟ್ ಕನ್ವರ್ಷನ್ ಏನಿದೆ, ಈ ಮಹಾನಗರ ಯೋಜನೆ ಮತ್ತು ಸೂಡದ ಒಂದು ಇದು ಬಂದ ನಂತರ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿದೆ.
ಅದಕ್ಕೋಸ್ಕರ ನಾನು ಈಗಾಗಲೇ ಸುಳ್ಯ ನಗರಕ್ಕೆ ಮಹಾನಗರ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆ ಮಹಾನಗರ ಯೋಜನೆಯನ್ನು ಜಾರಿಗೆ ತಂದ ನಂತರ ಈ ರೀತಿಯ ಕಟ್ಟು ನಿವೇಶನಗಳ ಸಮಸ್ಯೆ ಏನಿದೆ ಅದು ಭಯಂಕರ ಆಗಿಬಿಟ್ಟಿದೆ. ಹಾಗಿದ್ದ ಕಾರಣ ಅದರಲ್ಲಿ ಒಂದಷ್ಟು ನಿಯಮಗಳಿದೆ. ಆ ನಿವೇಶನಗಳಿಗೆ ಹೋಗೋದಕ್ಕೆ ಸಂಬಂಧಪಟ್ಟಾಗೆ ರಸ್ತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಆ ರೀತಿಯ ನಿಯಮದ ಪ್ರಕಾರ ಮಾಡಿದರೆ ನಿವೇಶನ ಇರುವಂಥ ನಿವೇಶನ ರೈತರಿಗೆ ನಿವೇಶನವನ್ನೇ ಕೊಡಲಿಕ್ಕೆ ಆಗೋದಿಲ್ಲ, ರಸ್ತೆಗಳೇ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗಾಗಲೇ ಸುಳ್ಯ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಏನು ಯೋಜನೆ ಇದೆ, ಯೋಜನೆ ಇದೆ, ಅದನ್ನು ಮತ್ತೆ ನಾನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಹಿಂದಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಈಗ ಆ ಸುಳ್ಯ ನಗರಕ್ಕೆ ಸಂಬಂಧಪಟ್ಟ ಏನೇನು ಸಮಸ್ಯೆಗಳಿದೆ ಅದನ್ನು ಸರಿ ಮಾಡಿಸಿಕೊಂಡು ಅದನ್ನು ಅನುಷ್ಠಾನ ಮಾಡೋದಕ್ಕಿಂತ ನಾವು ಮತ್ತೆ ಅದನ್ನು ಸರ್ವೆ ಮಾಡಿಕೊಂಡು ವರದಿಯನ್ನು ಕೊಡಬೇಕು ಅಂತೇಳಿ ಸಂಬಂಧಪಟ್ಟ ಸರ್ಕಾರದ ಹಿಂದೆ ಆ ಕಡತ ಬಂದಿದೆ. ಅದನ್ನೇ ನಾವು ಗಮನದಲ್ಲಿಟ್ಟುಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಪರಿಹಾರ ಮಾಡುವ ದೃಷ್ಟಿಯಿಂದಲೂ ಕೂಡ ನಾವು ಸಂಬಂಧಪಟ್ಟಂಥ ಸಚಿವರು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಗಮನಕ್ಕೆ ತಂದು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಾನು ನಂಬಿಕೊಂಡು ಬಂದಿರುವಂಥದ್ದು ನಮ್ಮ ಸಂಘಟನೆಯನ್ನು ಮತ್ತು ನಮ್ಮ ನಮ್ಮ ತಂದೆ ತಾಯಿಯವರನ್ನ, ಆನಂತರ ಪರಮಾತ್ಮನನ್ನು, ಅಂದರೆ ಸೃಷ್ಟಿಗೆ ಮೂಲಕರ್ತನದ ಜನನಿಗಿರತಕ್ಕಂಥ ಪರಮಾತ್ಮನನ್ನು, ಮತ್ತು ಭೂಮಿಯನ್ನು, ಮತ್ತು ತಾಯಿಯನ್ನು, ಆನಂತರ ನಮ್ಮ ಸಂಘಟನೆ ಹಿರಿಯರನ್ನು. ಇವತ್ತು ಆ ರೀತಿಯಲ್ಲಿ ನಾನು ಬರ್ತಾ ನಮ್ಮ ಸಂಘದ ಒಂದು ಕಾರ್ಯಾಲಯಕ್ಕೆ, ಪಾರ್ಟಿ ಕಾರ್ಯಾಲಯಕ್ಕೆ, ಆನಂತರ ನಮ್ಮ ಸಂಘಟನೆಯ ಹಿರಿಯರನ್ನು ಕೂಡ ಇವತ್ತು ಭೇಟಿಯಾಗಿಕೊಂಡು ಬಂದಿರುವಂಥ ಸಮಯದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ನಮಗಂತೂ ಮತ್ತು ಜಿಲ್ಲೆಯವರಿಗೂ ಕೂಡ ತುಂಬ ಸಂತೋಷ ಆಗಿದೆ, ನಮಗಂತೂ ತುಂಬ ಸಂತೋಷ ಆಗಿದೆ. ಇವತ್ತು ಈ ರೀತಿಯ ಒಂದು ಸಚಿವ ಸ್ಥಾನ ಸಿಕ್ಕಿದ ಸಮಯದಲ್ಲಿ ಇವತ್ತು ಬರುವಂಥ ಸಮಯದಲ್ಲಿ ಮಹಾಲಿಂಗೇಶ್ವರ ದೇವರ ಒಂದು ದರ್ಶನವನ್ನು ಕೂಡ ಮಾಡಬೇಕು. ಆ ರೀತಿಯಲ್ಲಿ ಇವತ್ತು ಬಂದಿದ್ದೇನೆ. ಬಂದು ಮತ್ತೆ ನಮ್ಮ ಕ್ಷೇತ್ರಕ್ಕೆ ನಾನು ಭೇಟಿಯನ್ನು ಕೊಡ್ತೇನೆ. ನಮ್ಮ ಬೇಡಿಕೆಗಳು ಏನಿದೆ, ನಾನು ಈಗ ಸಚಿವನಾಗಿರುವಂಥದ್ದು, ಈಗ ಆದ ಸಮಯದಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಾಗೆ ಏನೇನು ಪ್ರಗತಿಗಳಾಗಿದೆ ಅದರ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಆ ಜಿಲ್ಲಾ ಕೇಂದ್ರ ಆಗೋದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಕಡತಗಳನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಬೇಕು ಅದನ್ನು ಮಾಡೋದಕ್ಕಿಂತ ನಾವು ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲ ಅದು ನೋಡಬೇಕೇನು. ಇಲ್ಲಪ್ಪ, ನಮಗೆ ಇಷ್ಟವರೆಗೆ ಯಾರು ಆಫರ್ ಬರಲಿ ನಾವು ಆಫರಿಗೆ ಇದು ಮಾಡೋದಿಲ್ಲ ಸರ್. ಇಲ್ಲ ನಾನು ಏನೇ ಸಚಿವ ಆದರೂ ಕೂಡ ಸಚಿವ ಆಗೋದಕ್ಕೆ ಮುಂದೆ ಸಂಘಟನೆ ಕೆಲಸ ನಾನು ಹಿಂದೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ.